ಜನರ ಕಷ್ಟಗಳಿಗೆ ಧ್ವನಿಯಾದಾಗ ಮಾತ್ರ ಜನನಾಯಕನಾಗಲು ಸಾಧ್ಯ. ಅಂತಹ ಜನನಾಯಕನಿಗೆ ಜೀವನದಲ್ಲಿ ಸಾರ್ಥಕ್ಯ ಸಿಗಲು ಸಾಧ್ಯ. ಇದೇ ದಾರಿಯಲ್ಲಿ 2.5 ವರ್ಷಗಳ ಕಾಲ ಅಭಿವೃದ್ಧಿ ಕಾರ್ಯಗಳನ್ನು ಸಾಧಿಸಿದ ಬದ್ರುದ್ದೀನ್ ಅಭಿನಂದನೆಗೆ ಅರ್ಹರು ಎಂದು ಅಲೆಮಾರಿ ಮತ್ತು ಅರೆ ಅಲೆಮಾರಿ ನಿಗಮದ ಮಾಜಿ ಅಧ್ಯಕ್ಷ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮಾತನಾಡಿದರು. ಉಳ್ಳಾಲ ತಾಲೂಕು ಹರೇಕಳ ಗ್ರಾಮ ಪಂಚಾಯಿತಿಯಲ್ಲಿ 2.5 ವರ್ಷಗಳಿಂದ ಮಾಡಿರುವ ಸಾಧನೆ ಸೇವೆಯನ್ನು ಗುರುತಿಸಿ ಶ್ರೀ ಬದ್ರುದ್ದೀನ್ ಅಭಿನಂದನಾ ಸಮಿತಿ ವತಿಯಿಂದ ಆಯೋಜಿಸಿದ ಅಭಿನಂದನೆಯನ್ನ ನೆರವೇರಿಸಿ ಮಾತನಾಡಿದರು. ಮಾಧುಸ್ವಾಮಿ ಅವರು ನೀರಾವರಿ ಸಚಿವರಾಗಿ ಅವರು ಅದನ್ನ ವಿಧಾನಸಭೆಯಲ್ಲಿ ಹೇಳಿದ್ದಾರೆ. ಅದು ಕೂಡ ನಮಗೆ ತಿಳಿದಿರಬೇಕು. ಆವಾಗ ಆನಂತರ ಕೆಲಸ ಬಹಳ ವೇಗದಿಂದ ನಡೆದು ಈಗ ಬಹಳ ಒಳ್ಳೆಯ ಒಂದು ಸಂಪರ್ಕ ರಸ್ತೆ ಆಗಿದೆ. ಇವತ್ತು ಇನ್ನೆಷ್ಟು ಅಭಿವೃದ್ಧಿ ಆಗಲಿಕ್ಕೆ ಉಂಟು ಹರೇಕಲ ಅಂತ ಹೇಳಿದ್ರೆ ಈ ಭಾಗದಲ್ಲಿ ಇನ್ನಷ್ಟು ಬೇರೆ ಬೇರೆ ರೀತಿಯಾದ ವ್ಯಾಪಾರ ವ್ಯವಹಾರ ಮಾಡತಕ್ಕಂತ ಎಲ್ಲವೂ ಕೂಡ ಈ ಭಾಗದಲ್ಲಿ ಬರಲಿಕ್ಕಿದೆ. ಏನಂತ ಹೇಳಿದ್ರೆ ನಾವು